ಮುಂದಿನ ಸಲ ಪರೇಡ್ಗೆ ಕರ್ನಾಟಕದಿಂದ ನಾರಾಯಣಗುರು ಟ್ಯಾಬ್ಲೋ ನೀಡುತ್ತೇವೆ ಎಂದು ಹೇಳುವ ಹರಿಕೃಷ್ಣ ಬಂಟ್ವಾಳ ಅವರು ಯಾವ ಅಧಿಕಾರದಲ್ಲಿದ್ದಾರೆ ಎಂದು ನೋಡಿಕೊಂಡು ಮಾತನಾಡಲಿ. ಅವರೇನು ಮುಖ್ಯಮಂತ್ರಿಯಲ್ಲ ಎಂದು ಬಿಲ್ಲವ ಮುಖಂಡರಾದ ಸತ್ಯಜಿತ್ ಸುರತ್ಕಲ್ ಹೇಳಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಮುಂದಿನ ಸಲ ಪರೇಡ್ಗೆ ಕರ್ನಾಟಕದಿಂದ ನಾರಾಯಣಗುರು ಟ್ಯಾಬ್ಲೋವನ್ನು ನೀಡುತ್ತೇವೆ ಎಂದು ಹೇಳುತ್ತಾರೆ. ಹರಿಕೃಷ್ಣ ಬಂಟ್ವಾಳ ಮುಖ್ಯಮಂತ್ರಿಯಲ್ಲ, ರಾಜ್ಯಾಧ್ಯಕ್ಷರೂ ಅಲ್ಲ, ಬರೀ ಒಂದು ಕಿಯೋನಿಕ್ ಸಂಸ್ಥೆಯ ನಿರ್ದೇಶಕರು. ಅದು 1.5 ವರ್ಷಕ್ಕೊಮ್ಮೆ ಬದಲಾಗುವ ನಿಗಮ ಮಂಡಳಿ. ಅವರು ಎಷ್ಟು ದಿನ ನಿಗಮದಲ್ಲಿ ಇರುತ್ತಾರೆ ಅಂತ ಅವರಿಗೆ ಗೊತ್ತಿಲ್ಲ. ಅವರ ಮಾತಿಗೆ ಏನೂ ಬೆಲೆ ಇಲ್ಲ ಎಂದು ಹರಿಕೃಷ್ಣ ಬಂಟ್ವಾಳ ಹೇಳಿಕೆಗೆ ಟಾಂಗ್ ಕೊಟ್ಟರು. ಹರಿಕೃಷ್ಣ ಬಂಟ್ವಾಳ ಅವರು ಮುಖ್ಯಮಂತ್ರಿಗಳು ಅಲ್ಲ, ರಾಜ್ಯದ ಅಧ್ಯಕ್ಷರು ಅಲ್ಲ, ಒಂದು ಕಿಯೋನಿಕ್ ಸಂಸ್ಥೆಯ ನಿರ್ದೇಶಕರು ಅವರು. ಅದು 1.5 ವರ್ಷಕ್ಕೊಂದ್ಸರಿ ಬದಲಾವಣೆ ಆಗ್ತಿದ್ದ ನಿಗಮ ಮಂಡಳಿ ಇದೆ. ಅವ್ರು ಎಷ್ಟು ಸಮಯ ಆ ಜಾಗದಲ್ಲಿ ಇರ್ತಾರೆ ಅನ್ನೋದು ಗೊತ್ತಿಲ್ಲ. ಯಾವುದೇ ಅಧಿಕೃತ ನಾನು ಏನ್ ಬೇಕಾದ್ರೂ ಅದಕ್ಕೆ ನಾವು ರಿಪ್ಲೈ ಕೊಡುದಿಲ್ಲ, ಅದಕ್ಕೆ ಬಗ್ಗೆ ನಾವು ಯೋಚನೆ ಮಾಡುದಿಲ್ಲ. ಅದು ರಿಪ್ಲೈ ಕೊಡುವಂತ ಅದು ಅವರ ಮಾತಿಗೆ ಇದ್ದಿಲ್ಲ, ಬೆಲೆ ಇಲ್ಲ. ಈ ಸಂದರ್ಭ ಬಿಲ್ಲವ ಮುಖಂಡರಾದ ಪದ್ಮರಾಜ್, ಸೂರ್ಯಕಾಂತ್ ಮತ್ತು ದೇವೇಂದ್ರ ಪೂಜಾರಿ ಉಪಸ್ಥಿತರಿದ್ದರು. ತೆಗೆದ್ಬಿಡು, ಓಪನ್ ಮಾಡಿ. ಎಲ್ಲಿಗೆ ಹೋಗ್ತಾ ಇದೀವೋ? ಸರ್ಪ್ರೈಸ್ ಅಪ್ಪ. ಎಲ್ಲಿಗೆ? ನೀನ್ ಯಾವಾಗ್ಲೂ ಹೀಗೆ ಒಂದಲ್ಲ ಒಂದ್ ಸರ್ಪ್ರೈಸ್ ಕೊಡ್ತಾನೆ ಇರ್ತೀಯ. ಇಷ್ಟ ಆಯ್ತಾ? ಎಷ್ಟು ಚೆನ್ನಾಗಿದೆ ಕಣೋ ಜಾಗ. ಯಾರಿಗ್ ತಾನೇ ಇಷ್ಟ ಆಗಲ್ಲ ಹೇಳು. ಇಳೀರಿ. ಇಲ್ಯಾಕೋ ನಿಲ್ಲಿಸ್ದೆ? ಅಪ್ಪ, ಅಮ್ಮ, ಇಲ್ಲಿ ನೋಡಿ, ಜೀವನದಲ್ಲಿ ಮೊದಲೇ ಬಾರಿ ನಾನ್ ಸೈಟ್ ತಗೊಂಡೆ. ಇಲ್ಲಿ ಸೈಟ್ ತಗೊಂಡ್ಯಾ? ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಕೋಟಿ ಅಲ್ಲ, ಲಕ್ಷ ಅಲ್ಲ, ತಿಂಗಳಕ್ಕಂತೂ ಬರೀ 10,000 ರೂಪಾಯಿ. ನಮ್ ಭವಿಷ್ಯದ ಮನೆ ಕಟ್ಟೋಕೆ ಇದಕ್ಕಿಂತ ಒಳ್ಳೆ ಜಾಗ ಬೇರೆ ಇಲ್ಲ ಅನ್ನಿಸ್ತು. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ರೋಹನ್ ಎಸ್ಟೇಟ್ ನಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮ್ಮ ಬಜೆಟ್ ನಲ್ಲಿ ಮನೆ ಕಟ್ಟಿಸಬಹುದು. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. 300ಕ್ಕೂ ಹೆಚ್ಚು ರೆಡಿ ಸೈಟ್ಗಳು ಲಭ್ಯ. ಹಿಂದೆ ಬುಕ್ ಮಾಡಿ. ರೋಹನ್ ಎಸ್ಟೇಟ್, ಕನಸಿನ ಮನೆಗೆ ಮುನ್ನುಡಿ ಬರೆಯೋಣ.